ಪುರಸಭೆ ಬಂಟ್ವಾಳ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂಟ್ವಾಳ ಇದರ ಆಶ್ರಯದಲ್ಲಿ ಹ್ಯುಮ್ಯಾನಿಟಿ ಕ್ಲಬ್ ಬಂಟ್ವಾಳ ಇದರ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ ಬಿಸಿ ರೋಡಿನ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ನಡೆಯಿತು. ಪುರಸಭಾ ಸದಸ್ಯ ಗೋವಿಂದ ಪ್ರಭು ಶಿಬಿರವನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೊರೋನಾ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಅಂತಹ ಕಾರ್ಯವನ್ನ ಹ್ಯುಮ್ಯಾನಿಟಿ ಕ್ಲಬ್ ಮಾಡ್ತಾ ಇದೆ. ಆತಂಕ ಬಿಟ್ಟು ಸ್ವಯಂ ಪ್ರೇರಣೆಯಿಂದ ಕೋವಿಡ್ ತಪಾಸಣೆ ಮಾಡಿಸಿ ನಿರಾಳರಾದಾಗ ನಮ್ಮ ಆರೋಗ್ಯವು ಉತ್ತಮವಾಗುತ್ತೆ ಎಂದು ಹೇಳಿದರು. ನಾವು ಬೇಗ ಹೋಗಿ ಟೆಸ್ಟ್ ಮಾಡಿದ್ರೆ ನಮಗೆ ಅದು ಇಲ್ಲ ಎಂದು ಹೇಳಿದ ಭಾವನೆ ಬಂದ ಕೂಡಲೇ ಮತ್ತೆ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಹಾಗಾಗಿ ಆ ಭಾವನೆ ಮೂಡಿಸುವುದು ಸ್ವಲ್ಪ ಕಷ್ಟ. ಈಗ ಸಂದೀಪ್ ಇವರೆಲ್ಲ ಹೇಳಿದಾಗೆ, ನೀವು ಹೇಳಿದಾಗ ಎಲ್ಲರೂ ಈಗ ಎಲ್ಲ ಅದು ಬರೀ ಸಿಂಪಲ್ ಆಗಿ ಹೋಗಿದೆ. ಇಲ್ಲ, ನಿಜವಾಗಿ ಸಿಂಪಲ್ ಆಗಿ ಹೋಗಿಲ್ಲ. ಅದು ನಮ್ಮ ದೇಹದೊಳಗೆ ಸೇರಿದ ಕೂಡಲೇ ನಾವು ಅದಕ್ಕೆ ಜಾಗೃತಿ ಮೂಡಿಸಿದ್ರೆ ನಾವು ಕೂಡಲೇ ಒಂದು 2-3 ದಿವಸದೊಳಗೆ ಗುಣಮುಖ ಆಗ್ತೇವೆ. 13 ದಿವಸದೊಳಗೆ ಅದು ಯಾರಿಗೂ ಹರಡದಾಗ ಆಗಿದ್ರೆ ಪುನಃ 6 ತಿಂಗಳು ನಮಗೊಂದು 3 ತಿಂಗಳು 6 ತಿಂಗಳು ಪುನಃ ರೆಸ್ಟ್ ಸಿಗ್ತದೆ. ಪುನಃ ಬರೋದಿಲ್ಲ ಅಂತೇಳಿ ಎಲ್ಲಿ ಹೇಳಿಲ್ಲ, ಪುನಃ ಬರಲಿಕ್ಕೆ ಬರ್ಬೋದು. ನಮ್ಮ ಜಾಗೃತಿ ನಾವು ಮಾಡಬೇಕು. ಈಗ ನಾನು ಕೂಡ ಪಬ್ಲಿಕ್ ಸರ್ವಿಸ್ನಲ್ಲಿದ್ದೇನೆ, ಎಂಥದ್ದು ಆಗೋದಿಲ್ಲ. ಮಾಸ್ಕ್ ಕೂಡ ಭಾರಿ ಕಡಿಮೆ. ಆ ಟೈಮ್ನಲ್ಲಿ ಮಾಸ್ಕ್ ಕೂಡ ಅಳವಡಿಸ್ತಿರಲಿಲ್ಲ, ಈಗ ಮಾಸ್ಕ್ ಕೂಡ ಅಳವಡಿಸ್ತೇನೆ. ಇದರ ಬಗ್ಗೆ ಜಾಗೃತಿ ಬೇಕೇ ಬೇಕು. ಅಧ್ಯಕ್ಷತೆ ವಹಿಸಿದ್ದ ಬಂಟ್ವಾಳ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ಸದಾಶಿವ ಬಂಗೇರ ಮಾತನಾಡಿ, ಜನರು ಭಯಮುಕ್ತರಾಗಿ ಕೋವಿಡ್ ತಪಾಸಣೆ ನಡೆಸಲು ಮುಂದಾಗಬೇಕು. ಭಯವೇ ನಮಗೆ ರೋಗದ ಆಹ್ವಾನಕ್ಕೆ ದಾರಿ ಮಾಡಿಕೊಡುತ್ತೆ ಎಂದು ಹೇಳಿದರು. ಪರಿಹಾರ ಮಾಡಿದ್ರೆ ಅವರ ಜೀವನ ಆರೋಗ್ಯ ಕಾಪಾಡಲಿಕ್ಕೆ ಆಗ್ತದೆ. ನಾವು ಟೆಸ್ಟ್ ಮಾಡಲಿಕ್ಕೆ ಹೆದರ್ತಿದ್ರೆ ಅದು ನಮಗೆ ಭಯದ ವಾತಾವರಣ ರೂಪಿಸ್ತದೆ. ಹಾಗಾಗಿ ಇವತ್ತು ಹ್ಯುಮ್ಯಾನಿಟಿ ಕ್ಲಬ್, ಪುರಸಭೆ, ನಗರ ಆರೋಗ್ಯ ಕೇಂದ್ರದ ಜಂಟಿ ಆಶ್ರಯದಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಜನರಿಗೆ ಪ್ರಚಾರ ಆಗುವುದು ಮತ್ತೆ ಅದನ್ನು ಟೆಸ್ಟ್ ಮಾಡಿಸಿ ಉಂಟಾ ಇಲ್ವಾ ಅಂತ ಸಾಬೀತುಪಡಿಸುವುದು ಅದನ್ನು ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಅದೇ ರೀತಿ ಎಲ್ಲ ಬಂದಂತ ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ಮತ್ತೆ ಇಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಬಂದಂತ ಮುಖ್ಯ ಗಣ್ಯ ಅತಿಥಿಗಳಿಗೆ ಎಲ್ಲ ಗೌರವ ಸಲ್ಲಿಸಿದ ಅವಕಾಶ. ಎಜೆ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಜಮೀಲ್ ಉಮ್ಮರ್ ಕೋವಿಡ್ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡಿದರು. ಪುರಸಭಾ ಮುಖ್ಯಾಧಿಕಾರಿ ಲೀನಾ ಬ್ರಿಟೋ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಉಪಸ್ಥಿತರಿದ್ದರು.